ಬಟ್ಟೆಯ ಚೀಲಗಳನ್ನು ಸಾರ್ವಜನಿಕರಿಗೆ ಹಂಚುವ ಮೂಲಕ ಪ್ಲಾಸ್ಟಿಕ್ ಮುಕ್ತ ಉಡುಪಿ ಅಭಿಯಾನಕ್ಕೆ ಉದ್ಯಮಿ ಮಾಧವ ಉಡುಪ ಚಾಲನೆ ನೀಡಿದರು. ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣದ ಜೊತೆಗೆ ಭೂಮಿಯ ಸತ್ವವನ್ನು ಕಾಪಾಡಿ ಪ್ರಾಕೃತಿಕ ವಿಕೋಪವನ್ನು ಕೂಡ ತಡೆಯುವುದರ ಮೂಲಕ ಸರ್ವಶ್ರೇಷ್ಠ ಭಾರತ ಭೂಮಿಯ ರಕ್ಷಣೆಗೆ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಸಂಕಲ್ಪ ಮಾಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಸಮಾಜ ಬಾಂಧವರನ್ನು ವಿನಂತಿಸಿಕೊಂಡರು. ಪ್ಲಾಸ್ಟಿಕ್ ಅನ್ನ ಉಪಯೋಗಿಸಬಾರದು ಅಂತ ಹೇಳಿದ್ರೆ ಒಂದು ಬಾರಿ ಉಪಯೋಗಿಸಿ ಬಿಡತಕ್ಕಂತಹ ಪ್ಲಾಸ್ಟಿಕ್ ಏನಿದೆ ಅದರಿಂದ ಪರಿಸರದ ಮಾಲಿನ್ಯ ಆಗ್ತದೆ. ಅದೇ ರೀತಿಯಾಗಿ ಪವಿತ್ರವಾಗಿರುವಂತಹ ಭೂಮಿ ಇದು ಭಾರತ, ಅದು ಸರ್ವಶ್ರೇಷ್ಠವಾಗಿರುವಂತಹ ಜಾಗ. ಇಲ್ಲಿನ ಒಂದು ಹಿಡಿ ಮಣ್ಣಿಗೂ ಕೂಡ ನಾವು ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪವಿತ್ರವಾಗಿರುವಂತಹ ಭೂಮಿ ಇದು. ಆ ಭೂಮಿ ಏನಾಗ್ತಿದೆ ಈಗ ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋದ್ರ ಮೂಲಕ ಭೂಮಿ ಬರಡಾಗ್ತಾ ಇದೆ, ಭೂಮಿ ಸತ್ವವನ್ನು ಕಳೆದುಕೊಳ್ತಾ ಇದೆ. ಆದ್ದರಿಂದ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗಿ ಇಂತಹ ಪ್ಲಾಸ್ಟಿಕ್ಕನ್ನು ನಾವು ಉಪಯೋಗಿಸೋದ್ರ ಮೂಲಕ ಪರಿಸರವನ್ನು ಕೆಡಿಸುವುದರ ಮೂಲಕ, ಅದೇ ರೀತಿ ನಾವು ಮರಗಿಡಗಳನ್ನು ಕಡಿಯುವುದರ ಮೂಲಕ ಪ್ರಾಕೃತಿಕ ವಿಕೋಪಗಳು ದೇಶಾದ್ಯಂತ ಸಂಭವಿಸಿದೆ. ಅದರಿಂದ ನೂರಾರು ಜನರ ಪ್ರಾಣಕ್ಕೂ ಕೂಡ ಹಾನಿಯಾಗಿದೆ, ಅದರ ಜೊತೆಯಲ್ಲಿ ಪರಿಸರದ ನಾಶ ಕೂಡ ಆಗಿದೆ. ಅದೆಲ್ಲವುದನ್ನು ಗಮನದಲ್ಲಿಟ್ಕೊಂಡು ಈ ದಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಡುಪಿ ಜಿಲ್ಲೆಯ ವತಿಯಿಂದ ನಾವು ಪ್ಲಾಸ್ಟಿಕ್ ಮುಕ್ತ ಉಡುಪಿ ಅಭಿಯಾನ, ಇದರಲ್ಲಿ ಜಿಲ್ಲಾಡಳಿತವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾ ಇದೆ. ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಪ್ರಮೋದ್ ಶೆಟ್ಟಿ ಮಂದಾರ್ತಿ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿಗಳಾದ ಸಂತೋಷ್ ಸುವರ್ಣ ಬೊಳ್ಜೆ, ಮಠ ಮಂದಿರ ಸಂಪರ್ಕ ಪ್ರಮುಖ ರಮೇಶ್ ಕಲ್ಲೊಟ್ಟೆ, ನಗರ ಸಂಚಾಲಕ ಲೋಕೇಶ್ ಶೆಟ್ಟಿಗಾರ್ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು.